ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ದಿವ್ಯಾ. ಎಸ್, ಜಗತ್ತು ಬದಲಾಗ್ತಾ ಇದ್ದಾರೆ, ಜನರು ಕೂಡ ಬದಲಾಗ್ತಾ ಇದ್ದಾರೆ. ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಕೂಡ ಎಲ್ಲರ ಕೈಯಲ್ಲೂ ಇವಾಗ ಮೊಬೈಲ್. ಯಾವ ರೀತಿಯಾದಂಥ ಮೊಬೈಲ್ ಬೇಕು, ಸಣ್ಣ ಮೊಬೈಲಿಂದ ಹಿಡಿದು ಬೇಕಾದಷ್ಟು ದೊಡ್ಡ ಮೊಬೈಲ್ವರೆಗೂ ಕೂಡ ಎಲ್ಲರ ಕೈಯಲ್ಲೂ ಇದೀಗ ಮೊಬೈಲ್ಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಬೇರೆ ಬೇರೆ ಬ್ರ್ಯಾಂಡ್ ಆಗಿರ್ಬೋದು, ಅದರಲ್ಲೂ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು, ಬೇಕಾದಷ್ಟು ಫೀಚರ್ಸ್ಗಳನ್ನ ಹೊಂದ್ಕೊಂಡು ಇವಾಗ ಮೊಬೈಲ್ ಅನ್ನುವಂಥದ್ದು ಜಗತ್ತಿಗೆ ಕಾಲಿಟ್ಟಲ್ಲಿಂದ ಬೆಳವಣಿಗೆ ಅಭಿವೃದ್ಧಿ ಹೊಂದುತ್ತಾ ಬರ್ತಾ ಇದೆ. ಸೊ ಈ ಡಿಜಿಟಲನ್ನು ಹೊಂದ್ತಾ ಇರುವಂತಹ ನಮ್ಮ ಈ ಒಂದು ಭಾರತದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಮಾಡೆಲ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಸೆಟ್ಗಳಾಗಿರ್ಬೋದು, ಎಲ್ಲ ಕೂಡ ಬರ್ತಾನೆ ಇದೆ. ಮೊಬೈಲ್ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಯಿತು ಅಲ್ಲಿಂದ ಈ ಒಂದು ಮೊಬೈಲೀಕರಣ ಅಂತಲೇ ನಾವು ಹೇಳ್ಬೋದೋ ಸಣ್ಣ ಸೆಟ್ಟಿಂದ ಸ್ಟಾರ್ಟ್ ಆದಂತಹ ಒಂದು ಮೊಬೈಲ್ ಇವತ್ತಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಹೊಸ ಫೀಚರ್ಸ್ಗಳೊಂದಿಗೆ ಕ್ಯಾಮ್ರಾ ಬೇಕು ಅಂತ ಹೇಳಿದ್ರೆ ಟ್ರಿಬಲ್ ಕ್ಯಾಮರಾ ಆಗಿರ್ಬೋದು, ಅಥವಾ ಸೆಲ್ಫಿ ಕ್ಯಾಮರಾಸ್ಗಳಾಗಿರ್ಬೋದು, ಬೇಕಾದಷ್ಟು ರೀತಿಯಾದಂತಹ ಒಂದು ಹೊಸ ಫೀಚರ್ಸ್ಗಳನ್ನ ಇಟ್ಕೊಂಡು ಮೊಬೈಲ್ ಇವತ್ತು ಬರ್ತಾ ಇದೆ. ಎಸ್, ನಮ್ಮ ಈ ಒಂದು ಕೋಸ್ಟಲ್ ಹಬ್ಬಲ್ಲಿ ಯಾಕಪ್ಪ ಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ರಲ್ವ, ಈಗಾಗಲೇ ಗೊತ್ತಾಗಿರ್ಬೋದು ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ಬ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಮೊಬೈಲ್ ಬಗ್ಗೆನೇ ಹೇಳ್ತಾ ಇದ್ದಾಳೆ ಅಂತ. ಎಸ್, ನಾವಿವತ್ತು ಇರುವಂತಹ ಒಂದು ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಡೇ ಟು ಡೇ ಡಿಜಿಟಲ್. ಈ ಒಂದು ಡೇ ಟು ಡೇ ಡಿಜಿಟಲ್ ಅಲ್ಲಿ ಇರುವಂತಹ ಈ ಒಂದು ಶಾಪ್ನ ಒಂದು ಸ್ಪೆಷಾಲಿಟಿ ಮತ್ತು ಇಲ್ಲಿರುವಂತಹ ಮೊಬೈಲ್ಸ್ಗಳಾಗಿರ್ಬೋದು, ಜೊತೆಗೆ ಇಲ್ಲಿನ ಒಂದು ಫೀಚರ್ಸ್ಗಳಾಗಿರ್ಬೋದು, ಇದೆಲ್ಲದನ್ನ ಕೂಡ ಇವತ್ತು ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಮೊಬೈಲ್ ಕುರಿತು. ಕಂಪ್ಲೀಟ್ ಆಗಿ ಮೊಬೈಲ್ಗೆ ಬೇಕಾಗಿರುವಂತಹ ಎಲ್ಲ ಒಂದು ಆಕ್ಸೆಸರೀಸ್ಗಳಾಗಿರ್ಬೋದು, ಅಥವಾ ಮೊಬೈಲ್ಗೆ ಯಾವ ರೀತಿಯಾದಂತಹ ಮೊಬೈಲ್ಸ್ಗಳಿದೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋಣ ಡೇ ಟು ಡೇ ಡಿಜಿಟಲ್ನಲ್ಲಿ. ಲೆಟ್ಸ್ ಮೂವ್ ಡೇ ಟು ಡೇ ಡಿಜಿಟಲ್. ಎಸ್ ವೀಕ್ಷಕರೇ, ಡೇ ಟು ಡೇ ಡಿಜಿಟಲಲ್ಲಿ ನಾವಿದ್ದೀವಿ. ಇಲ್ಲಿನ ಒಂದು ಸ್ಪೆಷಾಲಿಟಿ ಜೊತೆಗೆ ಇಲ್ಲಿ ಯಾವ್ಯಾವ ರೀತಿಯಾದಂತಹ ಮೊಬೈಲ್ಸ್ಗಳಿದೆ. ಮೊಬೈಲ್ಸ್ ಅಂತ ಹೇಳಿದ ತಕ್ಷಣ ಎಲ್ಲ ರೀತಿಯಾದಂತಹ ಮೊಬೈಲ್ಸ್ಗಳು ಕೂಡ ಇಲ್ಲಿ ಸಿಗ್ತದೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾದರೆ ಈ ಒಂದು ಶಾಪ್ನ ಸ್ಪೆಷಾಲಿಟಿ ಏನು, ಈ ಒಂದು ಶಾಪ್ ಎಷ್ಟೆಲ್ಲ ಶಾಪ್ ಇದೆ ಡೇ ಟು ಡೇ ಡಿಜಿಟಲ್ ಅನ್ನುವಂಥದ್ದು ಎಲ್ಲ ಕ್ಯೂರಿಯಾಸಿಟಿ ನಿಮಗಿರುತ್ತೆ ಅಲ್ವಾ. ಇದ್ರ ಬಗ್ಗೆ ಇವಾಗ ನಮಗೆ ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪ್ಲೇನನ್ನು ನೀಡೋದಕ್ಕೆ ನನ್ನ ಜೊತೆ ಇದ್ದಾರೆ ತೇಜಸ್ ಅವರು. ಎಸ್, ಡೇ ಟು ಡೇ ಡಿಜಿಟಲ್ ಅನ್ನಂತ ಹೇಳುವಂಥ ಒಂದು ಶಾಪ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಮೊಬೈಲ್ಸ್ಗಳಿದೆ, ಜೊತೆಗೆ ನಿಮ್ಮ ಒಂದು ಗ್ರಾಹಕರು ಬಂದಾಗ ಅವ್ರಿಗೆ ಒಂದು ರೀತಿಯಲ್ಲಿ ಕೊಡುವಂತಹ ಸರ್ವಿಸ್ ಆಗಿರ್ಬೋದು, ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಎಲ್ಲ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಡೇ ಟು ಡೇ ಡಿಜಿಟಲ್ ಕುರಿತು ಏನು ಹೇಳ್ತೀರಾ? ಈ ಒಂದು ಶಾಪ್ನ ಸ್ಪೆಷಾಲಿಟಿ ಏನಿದೆ? ಡೇ ಟು ಡೇ ಟೋಟಲ್ 11 ಬ್ರಾಂಚಸ್ ಇದೆ ನಮ್ಮದು. ಡೇ ಟು ಡೇ ಮೇನ್ ನಮ್ದು ಏನಂದ್ರೆ ಆನ್ಲೈನಲ್ಲಿ ಯಾವ ಪ್ರೈಸ್ ಇದೆ ಸೇಮ್ ಪ್ರೈಸ್ಗೆ ಮ್ಯಾಚ್ ಮಾಡಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ ಎಕ್ಸ್ಚೇಂಜ್ ಅಪ್ ಟು 50% ಗಂಟೆ ಎಕ್ಸ್ಚೇಂಜ್ ಆಫರ್ ಉಂಟು ನಿಮಗೆ. ಬೇರೆ ಶಾಪ್ ಆದರೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಇರಲ್ಲ. ನಮ್ಮದು ಮೇನ್ ಹೈಲೈಟ್ ಎಕ್ಸ್ಚೇಂಜ್ ಆಫರ್. ಮತ್ತು ಒಂದು ಆನ್ಲೈನಲ್ಲಿ ಯಾವ ಪ್ರೈಸ್ ಉಂಟು ಸೇಮ್ ಆನ್ಲೈನ್ ಪ್ರೈಸಿಗೆ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ ಮೊಬೈಲ್ ರೇಂಜ್ ಮೇಲೆ ಸೆಲೆಕ್ಟೆಡ್ ಮಾಡೆಲ್ಸ್ ಮೇಲೆ ನಿಮಗೆ ಸ್ಪೆಷಲ್ ಗಿಫ್ಟ್ ಇದೆ. ಎವ್ರಿ ಕಸ್ಟಮರ್ಗೆ ಗಿಫ್ಟ್ ಇದೆ, ಕ್ಯಾಶ್ ಬ್ಯಾಕ್ ಕೂಪನ್ಸ್ ಉಂಟು. ನೆಕ್ಸ್ಟ್ ಪವರ್ ಬ್ಯಾಂಕ್, ಹೆಡ್ಫೋನ್ ಅಂತ ಆಫರ್ಸ್ ಎಲ್ಲ ಉಂಟು, ಪ್ರೈಸ್ ಡಿಸ್ಕೌಂಟ್ ಆಫರಲ್ಲಿ ಉಂಟು ನಿಮಗೆ. ಮೊಬೈಲ್ದೊಟ್ಟಿಗೆ ನಿಮಗೆ ಫೈನಾನ್ಸ್ ಸಹ ಉಂಟು. ಬಜಾಜ್ ಫೈನಾನ್ಸ್ ಉಂಟು, HDB ಫೈನಾನ್ಸ್ ಉಂಟು. ಫೈನಾನ್ಸ್ ಅಂದರೆ 0% ಇಂಟ್ರೆಸ್ಟ್ ಮೊಬೈಲ್ ಸಿಗ್ತುಂಟು ನಿಮಗೆ. ನೀವು ಮೊಬೈಲ್ ಪರ್ಚೇಸ್ ಮಾಡಿ ನಿಮಗೆ ಪ್ರೈಸ್ ಮೇಲೆ
0% ಇಂಟ್ರೆಸ್ಟ್. ನಿಮ್ಗೆ ಯಾವ ಇಂಟ್ರೆಸ್ಟ್ ಇಲ್ಲ ಮೊಬೈಲ್. ನಿಮಗೆ ಮೊಬೈಲ್ ಬ್ರ್ಯಾಂಡ್ ಅದು ಎಲ್ಲ ಮೊಬೈಲ್ ಬ್ರ್ಯಾಂಡ್ ಉಂಟು ನಮ್ಮಲ್ಲಿ. ಸೆಲೆಕ್ಟೆಡ್ ಬ್ರ್ಯಾಂಡ್ ಅಂತಲ್ಲ, ಯಾವ ಬ್ರ್ಯಾಂಡು ಉಂಟು ಮಾರ್ಕೆಟಲ್ಲಿ, ಎಲ್ಲ ಬ್ರ್ಯಾಂಡು ಉಂಟು. ಅದ್ರ ಜೊತೆಗೆ ಆಕ್ಸೆಸರೀಸ್, ಮೊಬೈಲ್ ಆಕ್ಸೆಸರೀಸ್, ಕಾರ್ ಚಾರ್ಜರ್ಸ್, ಇಯರ್ಫೋನ್ಸ್, ಚಾರ್ಜರ್, ಆ ಥರ ಎಲ್ಲ ಆಕ್ಸೆಸರೀಸ್ ಉಂಟು. ಡೇ ಟು ಡೇ ಡಿಜಿಟಲ್ನ ಕುರಿತು ಇನ್ನಷ್ಟು ಸ್ಪೆಷಾಲಿಟಿ, ಅದರ ವಿಶೇಷತೆಗಳನ್ನು ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕೋಸ್ಟಲ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಏನು ಡೇ ಟು ಡೇ ಡಿಜಿಟಲಲ್ಲಿ ಯಾವ್ಯಾವ ರೀತಿಯಾದಂಥ ಮೊಬೈಲ್ಸ್ಗಳಿದೆ, ಜೊತೆಗೆ ಈ ಒಂದು ಶಾಪ್ನ ವಿಶೇಷತೆಗಳೇನು ಎಲ್ಲದನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಈ ಡೇ ಟು ಡೇ ಡಿಜಿಟಲ್ ಅನ್ನುವಂಥದ್ದು ಈ ಒಂದು ದಕ್ಷಿಣ ಕನ್ನಡದಲ್ಲಿ 11 ಶಾಪ್ಗಳನ್ನ ನಾವು ನೋಡ್ಬೋದು. ಏನು 11 ಕಡೆಗಳಲ್ಲಿ ಒಂದು ಶಾಪ್ ಕಾರ್ಯಾಚರಿಸ್ತಾ ಇದೆ. ಬೇರೆ ಬೇರೆ ರೀತಿಯಾದಂಥ ಉಡುಪಿ ಆಗಿರ್ಬೋದು, ಜೊತೆಗೆ ಮಂಗಳೂರಲ್ಲಿ 2 ಶಾಪ್ಗಳನ್ನ ನಾವು ನೋಡ್ತಾ ಇದ್ವಿ. ಒಂದು ಏನು ಸಿಟಿ ಸೆಂಟರ್ ಪಕ್ಕದಲ್ಲಿರುವಂತಹ ಒಂದು ಶಾಪನ್ನು ನಾವು ನೋಡ್ಕೊಂಡು ಬಂದ್ವಿ. ಇದೀಗ ನಾವಿರುವಂಥದ್ದು ಗಿರಿಯಾಸ್ನ ಅಪೋಸಿಟಲ್ಲಿ ಡೇ ಟು ಡೇ ಡಿಜಿಟಲ್ ಅನ್ನುವಂಥ ಒಂದು ಶಾಪ್ ಇದೆ. ಸೊ ಇವಾಗ ನಾವು ಇಲ್ಲಿದ್ದೀವಿ. ಇಲ್ಲಿ ಕೂಡ ನೀವು ನೋಡ್ತಾ ಇದ್ರೆ ಸಾಕಷ್ಟು ರೀತಿಯಾದಂತಹ ಒಂದು ಮೊಬೈಲ್ಸ್ ಆಗಿರ್ಬೋದು, ಜೊತೆಗೆ ಮೊಬೈಲ್ ಆಕ್ಸೆಸರೀಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಡೇ ಟು ಡೇ ಡಿಜಿಟಲ್ ಕಳೆದ 2 ದಶಕಗಳಿಂದ ಅನುಭವವುಳ್ಳ ಪ್ರವರ್ತಕರಿಂದ ಶುರುವಾದ ಒಂದು ಸಂಸ್ಥೆ. ಎಲ್ಲ ಕಂಪನಿಗಳ ಮೊಬೈಲನ್ನು ಲಭ್ಯವಿದ್ದು ಒಳ್ಳೆಯ ಸ್ಪರ್ಧಾತ್ಮಕ ದರದಲ್ಲಿ ನಾವು ಇದನ್ನು ಒದಗಿಸ್ತಾ ಇದ್ದೀವಿ. ನಮಗೆ ಕಂಪನಿಗಳಿಂದ ಒಳ್ಳೆಯ ಸಪೋರ್ಟ್ ಕೂಡ ಇದೆ. ಉಡುಪಿ ಮತ್ತು ಮಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 11 ಶೋರೂಮ್ಗಳನ್ನು ಹೊಂದಿದ್ದು, ಮತ್ತು ಒಳ್ಳೆ ಪ್ರೈಮ್ ಲೊಕೇಶನ್ ಇದೆ. ಸೊ ಕಸ್ಟಮರ್ಗೆಲ್ಲ ಒಳ್ಳೆಯ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ಗಳಿದ್ದು, ಒಳ್ಳೆಯ ಅನುಭವವುಳ್ಳ ನುರಿತ ಸ್ಟಾಫ್ಗಳು ಕೂಡ ಇದ್ದು, ಎಲ್ಲ ರೀತಿಯ ಸರ್ವಿಸನ್ನು ಕೊಡಲಿಕ್ಕೆ ನಮಗೆ ಅನುಕೂಲವಾಗಿರ್ತದೆ. ಎಲ್ಲ ರೀತಿಯ ಮೊಬೈಲ್ ಆಕ್ಸೆಸರಿಗಳು ಲಭ್ಯವಿದ್ದು ಒಳ್ಳೆಯ ಸ್ಪರ್ಧಾತ್ಮಕ ದರದಲ್ಲಿ ಇದನ್ನು ನಾವು ಒದಗಿಸ್ತಿದ್ದೇವೆ. ನಿಮ್ಮ ಹಳೆಯ ಮೊಬೈಲ್ಗಳನ್ನು ವಿನಿಮಯ ವ್ಯವಸ್ಥೆ ಕೂಡ ಇದ್ದು, ಅಲ್ಲೂ ಕೂಡ ನಿಮ್ಮ ಹಳೆಯ ಮೊಬೈಲ್ಗೆ ಹಾಗೂ ಏನು ಡೆಡ್ ಮೊಬೈಲ್ ಇದ್ದಲ್ಲಿ ನಾವು ಒಳ್ಳೆಯ ದರವನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಅದಲ್ಲದೆ ಫೈನಾನ್ಸ್ ವ್ಯವಸ್ಥೆ, ಬಜಾಜ್ ಫೈನಾನ್ಸ್, ವೀಸಾ, ಆಮೇಲೆ HDB ಇನ್ಸ್ಟಾಲ್ಮೆಂಟ್ಗಳಲ್ಲಿ ಮೊಬೈಲ್ಗಳನ್ನು ಕೂಡ ಒದಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಎಕ್ಸ್ಪಾನ್ಷನ್ ಪ್ಲ್ಯಾನ್ ಹೊಂದಿದ್ದು, ಈ 2 ಜಿಲ್ಲೆಗಳಲ್ಲಿ ನಮ್ಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೋರೂಮ್ಗಳನ್ನು ಓಪನ್ ಮಾಡಬೇಕಂತ ಭಾವಿಸಿದ್ದೇವೆ. ಈಗಿರುವ ಗ್ರಾಹಕರ ಸಹಕಾರದಿಂದ ಇದು ಸಾಧ್ಯವಿದೆ ಅಂತ ಒಂದು ನಮ್ಮ ಅನಿಸಿಕೆ. ಹಳೆಯ ಮೊಬೈಲ್ ಜೊತೆ ವಿನಿಮಯ ಮಾಡುವಾಗ ಯಾವುದೇ ರೀತಿಯ ಅದರಲ್ಲಿರುವ
ಡೇಟಾ ಟ್ರಾನ್ಸ್ಫರ್, ಅಪ್ಲಿಕೇಶನ್ ಸೆಟ್ಟಿಂಗ್ ಇದೆಲ್ಲ ನಾವು ಅದರ ಜೊತೆಯಲ್ಲಿ ಮಾಡಿಕೊಡ್ತೇವೆ. ಗ್ರಾಹಕರು ಇದಕ್ಕೆ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಹೊಸ ಮೊಬೈಲ್ಗಳು ಮಾರ್ಕೆಟಲ್ಲಿ ಲಾಂಚ್ ಆದ ತಕ್ಷಣ ನಮ್ಮ ಶೋರೂಮ್ನಲ್ಲಿ ಲಭ್ಯವಿರ್ತದೆ. ಹಾಗೂ ಹೊಸ ಟೆಕ್ನಾಲಜಿಯೊಂದಿಗೆ ಬಂದ ಮೊಬೈಲ್ ಆಕ್ಸೆಸರಿಗಳನ್ನು ನಾವು ಮಾರುಕಟ್ಟೆಯಲ್ಲಿ ಕೂಡಲೇ ಬಿಡುಗಡೆಗೊಳಿಸ್ತೇವೆ. ಇದು ನಮ್ಮ ಒಂದು ವೈವಿಧ್ಯತೆ. ಇದರಲ್ಲಿ ನಮ್ಮ ವಿನಂತಿ ಏನಂದರೆ, ನಮ್ಮ ಶೋರೂಮ್ಗಳಲ್ಲಿ ನೀವು ಬಂದು ನಮ್ಮ ಇಲ್ಲಿಯ ಅನುಭವವನ್ನು ಪಡೆದು ಆಮೇಲೆ ನೀವು ಮೊಬೈಲ್ ಖರೀದಿಗೆ ಪ್ರಯತ್ನ ಮಾಡಬಹುದು. ನಮ್ಮಲ್ಲಿ ನೀವು ಯು ಶುಡ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಸ್ಟೋರ್ಸ್, ದೆನ್ ಯು ಕ್ಯಾನ್ ಪರ್ಚೇಸ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಡೇ ಟು ಡೇ ಡಿಜಿಟಲ್ನ ಕುರಿತಾಗಿ ಸಾಕಷ್ಟು ಒಂದು ವಿವರನ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಏನು ಪ್ರತಿಯೊಬ್ಬರಿಗೂ ಕೂಡ ಮೊಬೈಲ್ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ರೀತಿಯಾದಂತಹ ಮೊಬೈಲ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಬ್ರ್ಯಾಂಡ್ಗಳಲ್ಲಿರುವಂತಹ ಮೊಬೈಲ್ಸ್ಗಳಾಗಿರ್ಬೋದು, ಎಲ್ಲದನ್ನ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮ. ಮುಂದಿನ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಏನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ವಿಪೋ ನ್ಯೂಸ್ 24/7. ಇದು ಮುನ್ನುಡಿ ಮುನ್ನಡೆಗಾಗಿ.